ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಅದರಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ಯೂಟ್ಯೂಬ್ನವರು ನಾವು ಒಂದು ಅರ್ನಿಂಗ್ ಆದ ತಕ್ಷಣ ಯಾವ ಥರ ನಮಗೆ ಒಂದು ದುಡ್ಡನ್ನು ಕಳಿಸ್ಕೊಡ್ತಾರೆ, ಫೋನ್ಪೇನ ಅಥವಾ ಗೂಗಲ್ ಪೇನ ಅಥವಾ ನಮ್ಮ ಅಕೌಂಟ್ ಕಳಿಸ್ಕೊಡ್ತಾರೆ, ಪ್ರೊಸೆಸಿಂಗ್ ಏನಿರುತ್ತೆ, ಯಾವ ಥರ ದುಡ್ಡು ಹಾಕ್ತಿರುತ್ತೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಉಚಿತ ಕಂಡ್ರಪ್ಪ. ಸಬ್ಸ್ಕ್ರೈಬ್ ಮಾಡೋದು ಬೇಗ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಕಮಿಂಗ್ ಟು ದ ಪಾಯಿಂಟ್, ಯಾವ ಥರ ಯೂಟ್ಯೂಬ್ನವರು ನಮಗೆ ದುಡ್ಡು ಹಾಕ್ತಾರೆ. ವಿಡಿಯೋ ಹಾಕಿದ ತಕ್ಷಣ ಸಡನ್ನಾಗಿ ಒಂದು ಯಾವುದೇ ಕಾರಣಕ್ಕೂ ದುಡ್ಡನ್ನು ಯೂಟ್ಯೂಬ್ ಅವರು ನಮ್ಗೆ ಕಳಿಸ್ಕೊಡೋದಿಲ್ಲ. ಸೊ ಇದೆಲ್ಲರಿಗೂ ಗೊತ್ತೇ ಇರ್ಬೋದು. ಗೊತ್ತಿಲ್ಲದವ್ರಿಗೆ ಈ ಒಂದು ಇದೊಂದು ಕಂಟೆಂಟನ್ನು ಹೇಳ್ತಾ ಇದ್ದೀನಿ. ಸೊ ಗಮನವಿಟ್ಟು ಕೇಳ್ಕೊಳ್ಳಿ. ಸೊ ಮೊದಲು ಏನು ಮಾಡಬೇಕಪ್ಪ, ಒಂದು ಚಾನಲನ್ನು ಕ್ರಿಯೇಟ್ ಮಾಡಬೇಕು. ಆ ಚಾನಲನ್ನು ಅಂದರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಜಿಮೇಲ್ ಯಾವ ಥರ ಕ್ರಿಯೇಟ್ ಮಾಡೋಂಥ ಎಲ್ಲರಿಗೂ ಗೊತ್ತಿರುತ್ತದೆ. ಸೊ ಕ್ರಿಯೇಟ್ ಆದ ತಕ್ಷಣ ಒಂದು ವೆರಿಫೈನ ಮಾಡ್ಕೊಳ್ಬೇಕಾಗುತ್ತದೆ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು. ಅಕೌಂಟ್ ವೆರಿಫೈ ಆದ ತಕ್ಷಣ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕು. 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಬೇಕು. ಆಮೇಲೆ 4000 ಗಂಟೆ ವಾಚ್ ಟೈಮ್ ಕವರ್ ಆಗಬೇಕು. ಸೊ ಅಂದಾಗ ನಿಮ್ಮ ಒಂದು ಚಾನಲ್ ರಿವ್ಯೂ ಹೋಗುತ್ತೆ. ಆಗ ಯೂಟ್ಯೂಬ್ನವರು ನೀವು ಯಾವ ಕಂಟೆಂಟನ್ನು ಮಾಡ್ತಾಯಿದ್ರೆ, ಒಳ್ಳೆ ಕಂಟೆಂಟ್ ಮಾಡ್ತಾಯಿದ್ರೆ ಅಥವಾ ಯೂಟ್ಯೂಬಲ್ಲಿ ಕೆಟ್ಟ ಕಂಟೆಂಟ್ ಮಾಡ್ತಾಯಿದ್ರೆ ಅಂತ ಗುರುತಿಸಿ ನಿಮ್ಮ ಒಂದು ಮೊನೆಟೈಸೇಷನನ್ನು ಆನ್ ಮಾಡ್ತಾರೆ. ಅಂದರೆ ಯಾವ ಥರ ಅಂದರೆ, ನೀವು ನನ್ನ ಒಂದು ವಿಡಿಯೋ ನೋಡಬೇಕಾಗಿದ್ದರೆ, ಈ ಒಂದು ವಿಡಿಯೋ ನೋಡಬೇಕಾಗಿದ್ದರೆ ಆ್ಯಡ್ಸ್ ತೋರಿಸುತ್ತೆ, ಅಡ್ವರ್ಟೈಸ್ ತೋರಿಸುತ್ತೆ. ಸೊ ಇದರಿಂದ ನಮಗೆ ಹಣ ಬರುತ್ತದೆ. ಸೊ 1000 ವ್ಯೂಸ್ಗೆ ಅಂತ ಏನಿರುತ್ತೆ, ಸೊ 1000 ವ್ಯೂಸ್ಗೆ 20 ರೂಪಾಯಿ 25 ರೂಪಾಯಿ ಕೊಡ್ತಾರೆ ಯೂಟ್ಯೂಬ್ನವರು. ಅದೇ ಕಾರಣಕ್ಕೂ 10 ರೂಪಾಯಿ ಆಯಿತು, 20 ರೂಪಾಯಿ ಆಯಿತು, ಸಡನ್ನಾಗಿ ಒಂದು 20 ರೂಪಾಯಿ ಅಥವಾ 100 ರೂಪಾಯಿ ಆಯಿತು, 2 ಲೀಟರ್ ಪೆಟ್ರೋಲ್ ಬರುತ್ತೆ ಅಂತ ಸಡನ್ನಾಗಿ ತಗೊಳ್ಳೋಕೆ ಆಗೋದಿಲ್ಲ ಅಡ್ಸೆನ್ಸಲ್ಲಿ. ಸೊ ಅಡ್ಸೆನ್ಸ್ ಅಂದರೆ ಅದು ಮರ್ತೇ ಬಿಟ್ಟಿದ್ದೆ, ಹೇಳ್ತೀನಿ ಕೇಳಿ. ಅಡ್ಸೆನ್ಸ್ ಅಂದರೆ ಯಾವಾಗ ಒಂದು ನಿಮ್ಮ ಒಂದು ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರ್ತಾರೆ. ಸೊ ಅವಾಗ ನೀವು ಒಂದು ಅಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಥರ ಅಂದರೆ, ನಿಮ್ಮ ಹೆಸರು, ನಿಮ್ಮ ಓನಿ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲವನ್ನು ಹಾಕಿ ಒಂದು ಯಾವ ಥರ ಒಂದು ಪಾಸ್ಬುಕ್ ಥರ ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆನ್ಲೈನ್ ಪಾಸ್ಬುಕ್ ಇದ್ದಾಗ ಅದೊಂದು ಅಡ್ಸೆನ್ಸ್ ಅಂದರೆ, ಸೊ ಅದರಲ್ಲಿ ನಿಮ್ಮ ಅರ್ನಿಂಗ್ ಎಷ್ಟಾಗ್ತಾಯಿದೆ, ಎಷ್ಟಾಗುತ್ತೆ, ಡೈಲಿ ಎಷ್ಟಾಗುತ್ತೆ, ಇವತ್ತು ಎಷ್ಟಾಗುತ್ತೆ, ನಾಳೆ ಎಷ್ಟಾಗುತ್ತೆ ಎಲ್ಲ ತಿಳಿಸುತ್ತೆ. ವ್ಯೂಸ್ ಎಷ್ಟು ಬರ್ತಾಯಿದೆ, CTR, PCR ಏನೇನು ಎಲ್ಲ ಅದರಲ್ಲಿ ತೋರಿಸುತ್ತೆ. ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾಯಿದ್ರೆ ಅಂದರೆ ಯೂಟ್ಯೂಬವರೇ ಅಡ್ವರ್ಟೈಸ್ ಹಾಕೋಲ್ಲ. ಸೊ ಅಡ್ಸೆನ್ಸ್ ಅವರು ವಿಡಿಯೋ ಹಾಕ್ತಾರೆ. ಸೊ ನಿಮಗೆ ಹಣ ಕೂಡ ಅಡ್ಸೆನ್ಸ್ನವರೇ ಕೊಡ್ತಾರೆ. ಅದೇ ಕಾರಣಕ್ಕೂ ಯೂಟ್ಯೂಬ್ನವ್ರು ಕೊಡೋದಿಲ್ಲ. ಯೂಟ್ಯೂಬ್ನವರು ಅಡ್ಸೆನ್ಸ್ನವ್ರು ಕೊಡ್ತಾರೆ, ಅಡ್ಸೆನ್ಸ್ನವರು ನಮಗೆ ಕೊಡ್ತಾರೆ. ಅಡ್ಸೆನ್ಸಲ್ಲಿ ರುಪೀಸಲ್ಲಿ ಇರೋದಿಲ್ಲ. ಸೊ ಬದಲಾಗಿ ಒಂದು $1 ಅಂದರೆ $73 ರೂಪಾಯಿನೂ ಇದೆ ನಮ್ಮ ಭಾರತದಲ್ಲಿ ಇವಾಗ. ಸೊ ಯಾವುದೇ ಕಾರಣಕ್ಕೂ $1 ಆಯಿತು, $2 ಆಯಿತು ಡ್ರಾ ಮಾಡ್ಕೊಂಡು ಬಿಡೋಣ ಅಂತಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬರೀ ಈ ಒಂದು ಅಡ್ಸೆನ್ಸ್ ಯೂಟ್ಯೂಬ್ ಚಾನಲ್ಗೆ ಮಾತ್ರ ಅಲ್ಲ, ಒಂದು ಲಾಗರ್ಗಳಾಗಿರ್ಬೋದು ಅಥವಾ ವೆಬ್ಸೈಟ್ಗಳಿಗೆ ಲಿಂಕ್ ಮಾಡೋಕ್ಕೆ ಬರುತ್ತೆ. ಸೊ ಮೇನ್ಲಿ ಲಾಗರ್ಗಳಿಗೆ ಅಥವಾ ವೆಬ್ಸೈಟ್ಗಳಿಗೆ ಇದು ಇರೋದು. ಸೊ ಇವಾಗ ಯೂಟ್ಯೂಬ್ಗೆ ಬಂದಿರತಕ್ಕಂಥದ್ದು ಇದು. ಸೊ ಅಡ್ಸೆನ್ಸ್ನಲ್ಲಿ ಅಂದರೆ ನೀವು ಒಂದು ಹಣ ತೊಗೊಳ್ಬೇಕಂದ್ರೆ ಅಥವಾ ಯೂಟ್ಯೂಬ್ನಿಂದ ಅರ್ನಿಂಗ್ ತೊಗೊಳ್ಬೇಕಂದ್ರೆ ಮಿನಿಮಮ್ $100 ಆಗಿರಲೇಬೇಕು ಅಡ್ಸೆನ್ಸ್ನಲ್ಲಿ. ಸೊ ನಾನು ಕಷ್ಟ ಅಂತ ತಿಳ್ಕೊಂಡಿದ್ದೆ, ಬಟ್ ಒಂದೇ ಒಂದು ತಿಂಗಳಲ್ಲಿ $100 ಕಂಪ್ಲೀಟ್ ಮಾಡಿದೆ. ಸೊ ಮಿನಿಮಮ್ $150 ಕಂಪ್ಲೀಟ್ ಮಾಡಿದೆ ಒಂದೇ ತಿಂಗಳಲ್ಲಿ. ಸೊ ಖುಷಿ ಆಯಿತು. ಪೇಮೆಂಟ್ ಕೂಡ ತೊಗೊಂಡೆ, ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ಎಷ್ಟು ತೊಗೊಂಡೆ ಏನು ಬಂತು ಅಂತ. ಆ ಒಂದು ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಮಿನಿಮಮ್ $10 ಆಗ್ತಾ ಇದ್ದಾಗ ನಿಮ್ಮ ಮನೆಗೆ ಒಂದು ಪೋಸ್ಟನ್ನು ಕಳಿಸ್ತಾರೆ. ಆ ಪೋಸ್ಟ್ ನನ್ನ ಹತ್ರ ಇಲ್ಲ, ಇಲ್ಲಿ ಕೆಳಗಡೆ ಇದೆ. ಸೊ ನಾನು ಟೆರೆಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವಾಗ ವೆರಿಫೈ ಮಾಡ್ಕೊಳ್ಬೇಕು, ನಿಮ್ಮದೇನ ಇದು ಅಡ್ಸೆನ್ಸ್ ಅಂತ ವೆರಿಫೈ ಆಗುತ್ತೆ. ಸೊ ಅವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. IFSC ಕೋಡು, ಸ್ವಿಫ್ಟ್ ಕೋಡು, ಬ್ಯಾಂಕ್ ನೇಮ್ ಅದನ್ನ ಹಾಕಿ ಆಮೇಲೆ $100 ಆದ ತಕ್ಷಣ 21ನೇ ತಾರೀಕಿಂದ ಹಿಡಿದು 27ನೇ ತಾರೀಕು ಒಳಗಾಗಿ ಯೂಟ್ಯೂಬ್ನವರು ಅಂದರೆ ಅಡ್ಸೆನ್ಸ್ನವರು ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡ್ರಾ ಅಂದರೆ ಒಂದು ಹಣವನ್ನು ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಒಂದು ಪೈಸಾ ಕೂಡ ಅಡ್ಸೆನ್ಸ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಕಟ್ ಕೂಡ ಮಾಡ್ಕೊಳ್ಳೋದೆ. ಯಾವುದೇ ಕಾರಣಕ್ಕೂ ಅಡ್ಸೆನ್ಸ್ನಲ್ಲಿ $1 ಕೂಡ ಮೋಸ ಆಗೋದಿಲ್ಲ. 100% ವಿತ್ ಪ್ರೂಫ್ ಇದೆ ಇದು. ಸೊ ಸಾಕಷ್ಟು ಜನ ಕೇಳ್ತಾಯಿದ್ರು ಯಾವ ಥರ ಯೂಟ್ಯೂಬ್ನವ್ರು ಹಣ ಹಾಕ್ತಾರೆ ಅಂತ. ಫೋನ್ಪೇ, ಗೂಗಲ್ ಪೇ ಈಗ ಯಾವುದೂ ನಡೆಯೋದಿಲ್ಲ ಇಲ್ಲಿ. ಸೊ ಸ್ಪಾನ್ಸರ್ಸ್ ಇದ್ದಾಗ ಅವ್ರನ್ನ ನೋಡ್ತೀವಿ. ಆಲ್ಮೋಸ್ಟ್ ಅವರು IFSC ಕೋಡು, ಬ್ಯಾಂಕ್ ನೇಮು ಎಲ್ಲ ಡೀಟೇಲ್ ಎಲ್ಲ ಕೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ಫೋನ್ಪೇ, ಗೂಗಲ್ ಪೇ ಯಾರೂ ಹಾಕೋದಿಲ್ಲ. ಇವಾಗ ಮುಗದೇ ಹೋಯ್ತದೆ ಫೋನ್ಪೇ, ಗೂಗಲ್ ಪೇ ಯಾವುದೇ ಒಂದು. ಯಾವ ಯೂಟ್ಯೂಬ್ನವರು ನಾವು ದುಡ್ದಿರ್ತಕ್ಕಂಥ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಹಾಕ್ತಾರೆ. ಸೊ ಯೂಟ್ಯೂಬ್ಗೆ ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ ಮಧ್ಯೆ ಅಡ್ಸೆನ್ಸ್ ಇರುತ್ತೆ. ಸೊ ಅದನ್ನೇ ಹೇಳಿದೆ, ಅಡ್ಸೆನ್ಸ್ ಬಗ್ಗೆ ಸಂಪೂರ್ಣವಾಗಿ ಬರೋ ಒಂದು ವೀಡಿಯೋಸ್ಗಳಿಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬರೀ ಒಂದು ಎಜುಕೇಷನಲ್ ವಿಡಿಯೋಗೆ ಅಂತ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ವೀಡಿಯೋನ ನೋಡಿ ಆ ಒಂದು ವೀಡಿಯೋದಲ್ಲಿ ನಿಮ್ಗೆ ಯೂಸ್ ಆಗ್ತಾನೆ ಇರುತ್ತೆ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವೀಡಿಯೋ ಇಷ್ಟ ಇದ್ದರೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಒಂದು ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.